ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ವಿಡಿಯೋನ ಹಾಕ್ತಾ ಇದ್ದೀನಿ. ಅದೇನು ಅಂತಂದರೆ, ಒಂದು ಸ್ವಲ್ಪ ದಿನ ಮುಂಚೆ ಮನೆಯಲ್ಲೊಂದು ಫಂಕ್ಷನ್ ಆಗಿತ್ತು. ಆಲ್ಮೋಸ್ಟ್ ಒಂದು 25-30 ಜನ ಬಂದಿದ್ದರು. ಅವಾಗ ಏನು ಮಾಡಿದ್ವಿ, ಎಲ್ಲ ಅಡುಗೆನ ಆ್ಯಕ್ಚುಲಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ. ಅದರಲ್ಲೂ ನಾನು ಒಂದು 5 kg ಚಿಕನ್ ಸುಕ್ಕ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ. ಯೂಶ್ವಲ್ ಆಗಿ ಒಂದು 20-30 ಜನ ಇದ್ದರೆ ನಾನು ಮನೆಯಲ್ಲೇ ಸುಧಾರಿಸ್ತೇನೆ, ಹೊರಗಡೆಯಿಂದ ಎಲ್ಲ ತಂದು ಯೂಶ್ವಲಿ ಮಾಡಲ್ಲ. ಯಾಕಂತಂದರೆ ನಮ್ಮೂರಿಂದ ಬಂದವರಿಗೆ ಯೂಶ್ವಲ್ ಆಗಿ ಚಿಕನ್ ಸುಕ್ಕನೇ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಗಮ್ಮತ್ ಅಂತಂದರೆ ಚಿಕನ್ ಸುಕ್ಕನೇ ಅದು. ಸೊ ಚಿಕನ್ ಸುಕ್ಕನ ಹೊರಗಡೆಯಿಂದ ತಂದು ಅಷ್ಟೊಂದು ಚೆನ್ನಾಗಿರಲ್ಲ, ನಂಗೆ ಅದು ಇಷ್ಟನೂ ಆಗಲ್ಲ. 25-30 ಜನ ಆದರೆ ನಾನು ಮನೆಯಲ್ಲೇ ಮಾಡ್ತೇನೆ. ಬಟ್ ಏನಾಗುತ್ತೆ, ಸಿಟಿಲಿ ಸ್ವಲ್ಪ ಅಷ್ಟು ಅಂದರೆ ಬಲ್ಕಾಗಿ ಕುಕ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಡೊಮೆಸ್ಟಿಕ್ ಗ್ಯಾಸಲ್ಲಿ ತುಂಬಾ ಕಷ್ಟ. ಬಟ್ ಆದ್ರೂ ನಾನು ಮನೆಯಲ್ಲೇ ಮಾಡಿದ್ದೆ. ಖಡಕ್ಕಾಗಿರುವಂತಹ ಒಂದು ಚಿಕನ್ ಸುಕ್ಕ ಪುಳಿ ಮುಂಚೆ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಾಡಿದಂಥದ್ದು. ಸುಕ್ಕ ಅಂತಂದರೆ ಯೂಶ್ವಲ್ ಆಗಿ ಜಾಸ್ತಿ ಕಾಯಿ ತುರಿ ಹಾಕ್ತೀವಿ. ಬಟ್ ನಾನೇನು ಮಾಡಿದೆ, ತುಂಬಾ ಖಡಕ್ಕಾಗಿ ಮಾಡಿದೆ, ಸ್ವಲ್ಪನೇ ಕಾಯಿ ತುರಿ ಹಾಕಿ ಮಾಡಿದ್ದು. ವಿಡಿಯೋ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಯಾಕಂತಂದರೆ ಅಡುಗೆನೂ ನಾನು ಮಾಡಿದ್ದು, ವಿಡಿಯೋ ಕೂಡ ನಾನೇ ಶೂಟ್ ಮಾಡಿರೋದು. ನನ್ನ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ದರು. ಬಟ್ ನಾನು ಈ 5 kg ಚಿಕನ್ ಸುಕ್ಕನ ಮನೆಯಲ್ಲಿ ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆಲ್ರಿಗೂ ತೋರಿಸ್ಬೇಕು ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ಸ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಾನು ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಿ ನಾನು ಮಾಡಿದ ಈ ಡಿಫ್ರೆಂಟ್ ಆಗಿರುವಂತಹ ತುಂಬಾ ಸ್ಪೈಸಿ ಆಗಿರುವಂತಹ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿ ಬಂದಿತ್ತು. ಖಡಕ್ಕಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದರು ಕೂಡ. ಸಿಂಪಲ್ಲಾಗಿ ಹೇಗೆ ಮಾಡಿದ್ದು ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆಲ್ರಿಗೂ. ಒಂದ್ಸರಿ ನೋಡಿ. ಒಂದು 5 kg ಆಗಿರೋದ್ರಿಂದ ಯೂಶ್ವಲಿ 1 kgಗಾದರೆ ಒಂದು 10 ಮೆಣಸು ತಗೊಂಡು, ಇದರಲ್ಲಿ ಒಂದು 50-60 ಮೆಣಸಿದೆ, ಖಾರ ಮೆಣಸು ಸೇರಿಸ್ಕೊಂಡು ತಗೊಂಡಿದ್ದೀನಿ. ಒಂದು 5-6 ನೀರುಳ್ಳಿ, ಅಂದರೆ 3 ನಾನು ಮಸಾಲ ಮಾಡುವಾಗ ಹಾಕ್ತೀನಿ. ಅದಾದ ನಂತರ 3 ನಾವು ಚಿಕನ್ ಬೇಯಿಸುವಾಗ ಹಾಕ್ತೀನಿ. ಸ್ವಲ್ಪ ಕರಿ ಲೀವ್ಸ್, ಆಮೇಲೆ 1-1.5 ಅಷ್ಟು ಕಾಯಿ ತುರಿ ಹಾಕಿದ್ದೀನಿ. ಅಂದರೆ ನಾವು ಫುಲ್ಲು ಪರ್ಫೆಕ್ಟಾಗಿ ಸುಕ್ಕ ಮಾಡೋದಿದ್ರೆ ಕಾಯಿ ತುರಿ ಜಾಸ್ತಿ ಹಾಕ್ತೀವಿ. ಒಂದು 3 ಕೊಕೊನಟ್ ಆದರೂ ಹಾಕ್ತೀವಿ 5-6 kg ಮಾಡುವಾಗ. ಬಟ್ ಇಲ್ಲಿ 1 ಕೊಕೊನಟ್ ಅಷ್ಟೇ ಹಾಕಿರೋದು ನಾನು. ಅದಾದ ನಂತರ ಸ್ವಲ್ಪ ಶುಂಠಿ, ಒಂದು 2 ಸ್ಪೂನಷ್ಟು ಅರಶಿನ, 1-2 ಸ್ಪೂನಷ್ಟು ಮೇಥಿ, ಇದರಲ್ಲಿ 10 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಖಡಕ್ಕಾಗಿ ಬೇಕಿತ್ತು ಅದಕ್ಕೆ. ಹಾಗೆಯೇ ಒಂದು 3 ಸ್ಪೂನು ಜೀರಿಗೆ, ಕಾಳು ಮೆಣಸು, ಇಷ್ಟೆಲ್ಲ ತಗೊಂಡಿದ್ದೆ ಮಸಾಲಕ್ಕೆ. ನಾನೇನು ಮಾಡ್ತೀನಿ, ಫಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ನಾನು ಹುರ್ಕೊತೀನಿ. ಕೆಲವ್ರು ಏನು ಮಾಡ್ತಾರೆ, ಎಲ್ಲದನ್ನು ಒಂದೇ ಸರಿ ಹಾಕಿ ಹುರ್ಕೊತಾರೆ. ಬಟ್ ನಾನೇನು ಮಾಡಿದೆ, ಸ್ಪೈಸಸ್ ಎಲ್ಲ ಸಪ್ರೇಟ್, ಆಮೇಲೆ ಮಿರ್ಚಿ ಸಪ್ರೇಟ್, ಕಾಯಿ ತುರಿ ಸಪ್ರೇಟ್, ಈ ಥರ ಹುರ್ಕೊತೀನಿ. ಫಸ್ಟ್ ಕಾಳು ಮೆಣಸು, ಮೆಂತೆ, ಜೀರಿಗೆ, ಅದಾದ ನಂತರ ಕೊತ್ತಂಬರಿ ಬೀಜ, ಅದಾದ ನಂತರ ನೀವು ಗರಂ ಮಸಾಲ ಎಲ್ಲದನ್ನು ಹಾಕ್ಕೊಂಡು, ಚಕ್ಕೆ, ಲವಂಗ, ಬಡಿ ಸೊಪ್ಪು, ಬೇಕಾದರೆ ಕೆಲವರು ಓಂಕಾಳು ಹಾಕ್ತಾರೆ, ಓಂಕಾಳು ಚಾಯ್ಸ್. ಇಷ್ಟನ್ನೆಲ್ಲ 5 kgಗೆ ಆಗುವಷ್ಟು ಹಾಕ್ಕೊಂಡು ಫಸ್ಟ್ ಇದನ್ನ ಲೈಟಾಗಿ ಹುರ್ಕೊಂಡಿದ್ದೇನೆ. ತುಂಬ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಅದನ್ನ ಹುರ್ಕೋಬೇಕು, ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು. ಯಾಕಂತಂದರೆ ಮಸಾಲೆ ಸ್ಪೈಸಸ್ ಎಲ್ಲ ಕರೆಕ್ಟ್ ಇದ್ದರೆ ನಮಗೆ ಪದಾರ್ಥ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ತೆಗೆದಿಟ್ಟು ಅದಾದ ನಂತರ ನಾನು ಮತ್ತೆ ಇವಾಗ ಆನಿಯನ್ನ, ಬೆಳ್ಳುಳ್ಳಿ, ಕರಿ ಲೀವ್ಸ್ ಮತ್ತು ಶುಂಠಿನ ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲದನ್ನು ಆ್ಯಕ್ಚುಲಿ ಚಿಕನ್ ಸುಕ್ಕ ಮಾಡಬೇಕಿದ್ರೆ ಟಿಪಿಕಲ್ ಮಂಗಳೂರು ಸ್ಟೈಲನ್ನು ನಾವು ಫಾಲೋ ಮಾಡೋದಿದ್ರೆ ಎಲ್ಲದನ್ನು ಹುರ್ಕೊಂಡೇ ಮಾಡಬೇಕು. ನಾವು ರಾ ಇಂಗ್ರೀಡಿಯೆಂಟ್ಸನ್ನು ಯಾವುದೂ ಯೂಸ್ ಮಾಡಲ್ಲ. ಲೈಟಾಗಿ ಎಲ್ಲದನ್ನು ಫ್ರೈ ಮಾಡಿಕೊಂಡೇ ಮಾಡ್ಕೊಳ್ಳೋದು. ಯಾಕಂತಂದ್ರೆ ಆ ಫ್ಲೇವರ್, ಘಮ ಫ್ಲೇವರ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದು ಎಸ್ಪೆಷಲಿ ನಾವು ಕೊಕೊನಟ್ ಆಯಿಲಲ್ಲಿ ಹುರ್ಕೊತೀವಿ. ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಮಂಗಳೂರು ಕಡೆಯಿಂದ ಬಂದವರು, ಕರಾವಳಿ ಕಡೆಯಿಂದ ಬಂದವರು ಅಂತಂದರೆ ಕೊಕೊನಟ್ ಆಯಿಲಲ್ಲಿ ಮಾಡಿರೋ ಅಡುಗೆನ ತುಂಬ ಇಷ್ಟಪಡ್ತಾರೆ. ಆ ಪ್ಯೂರ್ ಕೊಕೊನಟ್ ಆಯಿಲ್ದು ಫ್ಲೇವರ್ ಇದೆಯಲ್ಲ, ಅದ್ಭುತವಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ, ಶುಂಠಿ, ಕರಿ ಲೀವ್ಸ್ ಮತ್ತು
ನೀರುಳ್ಳಿ, ಇದನ್ನ ನಾವು ಮೀಡಿಯಮ್ ಫ್ರೈ ಮಾಡ್ಕೋಬೇಕು. ತುಂಬ ಡೀಪ್ ಫ್ರೈ ಅಲ್ಲ, ಲೈಟಾಗಿನೂ ಅಲ್ಲ, ಮೀಡಿಯಮ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಆಗೋ ತನಕ ನೀರುಳ್ಳಿನ ಹುರ್ಕೋಬೇಕು. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ಮಸಾಲೆ ತುಂಬಾ ಅದ್ಭುತ ಟೇಸ್ಟ್ ಬರುತ್ತೆ, ಅದ್ಭುತ ಫ್ಲೇವರ್ ಬರುತ್ತೆ. ಇದು ಕರೆಕ್ಟಾಗಿ ಇವಾಗ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನಾವೊಂದು ಸಪ್ರೇಟ್ ಪಾತ್ರೆಗೆ ಹಾಕಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕಂತಂದರೆ ಬಿಸಿ ಬಿಸಿ ಇರುವಾಗ ನಾವು ಗ್ರೈಂಡ್ ಮಾಡಬಾರ್ದು. ಇದಾದ ನಂತರ ನಾನು ಮೆಣಸನ್ನು ಹುರ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೋಡಿ ಇಷ್ಟು ನಾನು ಟ್ಯಾಮ್ರಿಂಡ್ ಹಾಕ್ಕೊತಾ ಇದ್ದೀನಿ. ನೀವು ಹುಣಸೆ ಹಣ್ಣು ನಿಮಗೇನು ಅಂತಂದರೆ ಯಾವ ರುಚಿಗೆ ಬೇಕು ಆ ಥರ ಹಾಕೋಬಹುದು, ಬಟ್ ಯೂಶ್ವಲಾಗಿ 5 kg ಯಾರು ಮನೇಲಿ ಮಾಡೋಕ್ಕೆ ಹೋಗಲ್ಲ. ಇದಾದ ನಂತರ ನಾನಿವಾಗ ಮೆಣಸನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನೇನು ಮಾಡ್ತೀನಿ, ಖಾರ ಕಮ್ಮಿ ಬೇಕು ಅಂತಂದರೆ 1 kgಗೆ ಒಂದು 10-12 ಮೆಣಸು ತೊಗೊತೀನಿ. ಬಟ್ ಇದೀಗ 5 kgಗೆ ಬೇಕಾಗುವಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಖಾರ ಮೆಣಸು ಸೇರಿಸಿ ಹಾಕ್ಕೊಂಡಿದ್ದೀನಿ. ನಾನೊಂದು 30ರಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ರೆ ಖಾರ ಮೆಣಸು ಒಂದು 20 ಆದರೂ ಹಾಕ್ತೀನಿ. ಇಲ್ಲದಿದ್ದರೆ ಕುಮಟೆ ಮೆಣಸು ಅಂತ ಬರುತ್ತೆ, ರೌಂಡ್ ಇರುತ್ತೆ, ಅದು ಹಾಕಿದ್ರೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ. ಮೆಣಸನ್ನು ಹುರಿದಾದ ನಂತರ ಇವಾಗ ನಾನು ಕಾಯಿ ತುರಿನ ಹುರ್ಕೊತಾ ಇದ್ದೀನಿ. ಕಾಯಿ ತುರಿ ಕೂಡ ಅಷ್ಟೇ, ಅದರ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಿ ಈ ಥರ ಉದುರಾಗಬೇಕು. ಇಷ್ಟಾಗೋ ತನಕ ನಾವು ಸುಕ್ಕಕ್ಕಾದರೆ ಈ ಥರ ಚೆನ್ನಾಗಿ ಅದು ಹುರ್ಕೊಂಡ್ರೇ ಫ್ಲೇವರ್ ಚೆನ್ನಾಗಿ ಬರೋದು. ಮೀನ್ ಟೈಮ್ ನಾನು ಏನು ಮಾಡಿದ್ದೆ, ಚಿಕನನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಪಾತ್ರೆಗೆ, ನಾನು ಪದಾರ್ಥ ಮಾಡುವಂಥ ಪಾತ್ರೆಗೆ ಕುಕ್ಕಿಂಗ್ ಆಯಿಲ್ ಅಂದರೆ ಕೋಕೋನಟ್ ಆಯಿಲನ್ನೇ ಹಾಕಿಬಿಟ್ಟು ಆನಿಯನ್, ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿ ಇಟ್ಟಿದ್ದೇನೆ. ಚಿಕನ್ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗ್ತಾ ಇದೆ. ನಾನು ರುಬ್ಬುವಾಗ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಬ್ಯಾಚ್ ಬೈ ಬ್ಯಾಚ್ ಮಿಕ್ಸಿಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡರ್ ಯೂಸ್ ಮಾಡ್ತಾ ಇಲ್ಲ, ಯಾಕಂತಂದರೆ ಗ್ರೈಂಡ್ರಲ್ಲಿ ನನಗೆ ತುಂಬ ಸಾಫ್ಟಾಗಿ ಬರಲ್ಲ. ಮಿಕ್ಸಿಲಿ ನನಗೆ ಅದು ಪೇಸ್ಟ್ ತುಂಬ ನೈಸಾಗಿ ಆಗಬೇಕು ಅಂತ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು 3 ಟೈಮ್ ನಾನು ಹಾಕಿಬಿಟ್ಟು ಗ್ರೈಂಡ್ ಮಾಡಿದೆ. ಚಿಕನ್ ಬೇಯಿಸಲಿಕ್ಕೆ ಇವಾಗ ಇದು ಆನಿಯನ್, ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಎಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಿದೆ. ತುಪ್ಪದಲ್ಲೂ ನೀವು ಹಾಕೋಬೋದು. ತುಪ್ಪದಲ್ಲಿ ನೀವು ಇದನ್ನ ಫ್ರೈ ಮಾಡಿ ಚಿಕನ್ ಬೇಯಿಸಿದ್ರೂ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಬಟ್ ನಾನು ಕೋಕೋನಟ್ ಆಯಿಲ್ ಹಾಕಿ ಇದನ್ನ ಲೈಟಾಗಿ ಮೀಡಿಯಮ್ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದ ನಂತರ ನಾನು ಚಿಕನನ್ನು ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ಕೆಲವರು ಏನು ಮಾಡ್ತಾರೆ, ಚಿಕನನ್ನು ಡೈರೆಕ್ಟಾಗಿ ಮಿರ್ಚಿದ ಮಸಾಲ ಇದೆಯಲ್ಲ ಅದರಲ್ಲಿ ಬೇಯಿಸ್ಕೊತಾರೆ. ಸ್ವಲ್ಪ ಅಂದರೆ ನಮಗೆ ಚಿಕನ್ ಬಳಿತಿಲ್ಲದಿದ್ದರೆ ನಾವು ಡೈರೆಕ್ಟಾಗಿ ಮಸಾಲದಲ್ಲೂ ನಾವು ಅಂದರೆ ಪುಳಿ ಮುಂಚಿಯಲ್ಲಿ ಬೇಯಿಸೋದು ಅಂತಾರೆ, ಹಂಗೆ ಬೇಯಿಸಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆಯಿಲಲ್ಲಿ ಸ್ವಲ್ಪ ಚಿಕನನ್ನು ಬೇಯಿಸಿ ಅದಾದ ನಂತರ ನಾನು ಅದಕ್ಕೆ ಮಿರ್ಚಿದೆಲ್ಲ ಮಸಾಲ ಹಾಕ್ಕೊತೀನಿ. ಒಂದು 90% ಚಿಕನ್ ಬೆಂದರೆ ಸಾಕು. ಅದಾದ ನಂತರ ನಾವು ಮೆಣಸಿದ ಮಸಾಲ ಇರುತ್ತಲ್ವ, ಪುಳಿ ಮುಂಚಿ ಇರುತ್ತಲ್ವ, ಪುಳಿ ಮುಂಚೆ ಅಂತಾರೆ, ಪುಳಿ ಮುಂಚೆ ಅರೆಪು ಅಂತಾರೆ ತುಳುವಲ್ಲಿದು. ಅಂದರೆ ಇದು ನಾವು ನಿಮಗೆ ಗ್ರೈಂಡ್ ಮಾಡುವಾಗ ಕಾಯಿ ತುರಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ಬರೀ ಈ ಸ್ಪೈಸಸ್ ಮತ್ತು ಮೆಣಸು ಏನಿರುತ್ತೆ ನಾವು ಅದನ್ನ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಪುಳಿ ಮುಂಚಿ ಮಸಾಲನ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಅದಾದ ನಂತರ ನಾವು ಕಾಯಿ ತುರಿ ಹಾಕೋದು. ಇವಾಗ ನೋಡಿ ಚಿಕನ್ ಬೆಂದಾದ ನಂತರ ನಾನು ಪುಳಿ ಮುಂಚಿನ ಹಾಕಿಬಿಟ್ಟು ನನಗೆ ನಾನು ನೀರು ಜಾಸ್ತಿ ಸೇರಿಸಿಲ್ಲ. ನೀವು ಒಂದು ಸ್ವಲ್ಪ ಗಸಿ ಟೈಪ್ ಮಾಡೋದಿದ್ರೆ ನೀರು ಜಾಸ್ತಿ ಸೇರಿಸಬಾರ್ದು. ಚಿಕನನ್ನು ಅದರಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ, ಮಿರ್ಚಿ ಮಸಾಲದಲ್ಲಿ ತುಂಬಾ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಅದೊಂದು ಅಟ್ಲೀಸ್ಟ್ ನೀವು ಚಿಕನ್ ಬೆಂದಾದ ನಂತರ ಅಟ್ಲೀಸ್ಟ್ ಈ ಮೆಣಸಿನ ಮಸಾಲೆ ಏನಿರುತ್ತೆ ಇದರಲ್ಲಿ ಅಟ್ಲೀಸ್ಟ್ ಒಂದು 8ರಿಂದ 10 ನಿಮಿಷ ಆದರೂ ಬೇಯಿಸ್ಬೇಕು. ಯಾಕಂತಂದರೆ ಚೆನ್ನಾಗಿ ಸ್ಪೈಸಸ್ ಇದೆಯಲ್ಲ ಎಳ್ಕೊಂಡಿರುತ್ತೆ ಯಾವುದಕ್ಕೆ, ಚಿಕನಿಗೆ. ಅದಾದ ನಂತರ ಸ್ಪೈಸಸಲ್ಲಿ ಬೆಂದಾದ ನಂತರ ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು 2 ನಿಮಿಷ ಕುಕ್ ಮಾಡಿದರೆ ಸಾಕು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು, ಖಾರ ಖಾರ ಆಗಿ ಸೂಪರ್ಬ್ ಆಗಿತ್ತು. ಇಷ್ಟೇ ಇರೋದು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾರ್ಮಲಾಗಿ ಮಾಡೋ ಪುಳಿ ಮುಂಚಿಗೂ ಇದೇ ಮೆಥಡ್ ಫಾಲೋ ಮಾಡ್ತೀವಿ. ಸುಕ್ಕಕ್ಕಾದರೆ ಇಷ್ಟೊಂದು ಗ್ರೇವಿ ಟೈಪ್ ಮಾಡಲ್ಲ ಮಸಾಲನ.
ಇದೊಂದು ಸ್ವಲ್ಪ ಸೆಮಿ ಗ್ರೇವಿ ಮಾಡಿದ್ದೀನಿ ನಾನು, ಅಂದರೆ ಸೆಮಿ ಸುಕ್ಕ ಅಂತ ಹೇಳ್ಬೋದು. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನೀವು ಯಾರು ಆದರೂ ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.